ಲಾಟರಿ ಗದ್ದಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಸರ್. ಬಹುಶಃ ಈ ಒಂದು ದಂಧೆ ಏನು ನಡೀತಾ ಬರ್ತಾ ಇದೆ, ನೀವು ಆಗ್ಲೇ ಹೇಳಿದ್ರಿ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಇದು, ಅದರಲ್ಲೂ ಗಡಿ ಜಿಲ್ಲೆಗಳಲ್ಲಿ ಇದು ಅವ್ಯಾಹತವಾಗಿ ನಡೀತಾ ಬರ್ತಾ ಇದೆ. ಅಂದ್ರೆ ಬಹಳ ಜನಕ್ಕೆ ಗೊತ್ತಿತ್ತು, ಸಾಮಾನ್ಯರಿಗೆ ಗೊತ್ತಿತ್ತು, ಪೊಲೀಸ್ ಇಲಾಖೆಗೆ ಗೊತ್ತಿರದೇ ಇರೋದಕ್ಕೆ ಸಾಧ್ಯವೇ ಇಲ್ಲ. ಅಂದ್ರೆ ಇದು ಗೊತ್ತಿದ್ದು ಸುಮ್ಮನೆ ಕೂತದ್ದಲ್ಲ ಡಿಪಾರ್ಟ್ಮೆಂಟು, ಪೊಲೀಸ್ ಡಿಪಾರ್ಟ್ಮೆಂಟ್. ನಾನು ಅದು ಹೇಳ್ತೇನೆ ರೀ, ಪೊಲೀಸಿಗೆ ಸ್ಟೇಷನ್ ಲೆವೆಲ್ ಹೇಳ್ತೇನೆ ನಾನು, ನೆಟ್ವರ್ಕ್ ಇದೆ, ಸ್ಪೆಷಲ್ ಬ್ರಾಂಚ್ ಇದ್ದಾರೆ, ಅವರು ಅದಕ್ಕೆ ಇರುವುದೇ ತಿರುಗಾಡಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕು, ಮಾಡಿಬಿಟ್ಟು ಇವ್ರಿಗೆ ಹೇಳಬೇಕು. ಮತ್ತು ಇನ್ನೊಂದೇನೆಂದರೆ ಸೆಲ್ಫ್ ಇನ್ಫಾರ್ಮೇಟ್, ಭಾಳ ಇನ್ಫಾರ್ಮೆಂಟ್ ಸೆಟಪ್ ಇದೆ ನಮಗೆ ಪೊಲೀಸರಿಗೆ. ಸಬ್ ಇನ್ಸ್ಪೆಕ್ಟರ್ ಲೆವೆಲ್ನಲ್ಲಿ ಎಸ್ ಪಿ ಲೆವೆಲ್ ಇನ್ಫಾರ್ಮೆಂಟ್ಸ್ ಇದ್ದಾರೆ, DSP ಆದರೆ ನಮ್ಮ ಲೆವೆಲ್ ಇನ್ಫಾರ್ಮೆಂಟ್ಸ್ ಇದ್ದಾರೆ, ಪೊಲೀಸ್ ಸ್ಟೇಷನ್ ಇನ್ಫಾರ್ಮೆಂಟ್ಸ್ ಇದ್ದಾರೆ, ಮಾಹಿತಿದಾರರು ಅಂತ ಇದ್ದಾರೆ. ಆ ಮಾಹಿತಿದಾರರಿಂದ ಅನೇಕ ಮಾಹಿತಿ ಸ್ಟೇಷನ್ ಆಫೀಸರ್ ಅಥವಾ ಸಬ್ ಇನ್ಸ್ಪೆಕ್ಟರ್ ಸಂಗ್ರಹ ಮಾಡ್ತಾರೆ. ಮೊದಲಾದ್ರೆ ಇಂತಹ ಮಾಹಿತಿ ಬಂದ ಕೂಡ ಅವರಿಗೆ ರಿವಾರ್ಡ್ ಕೊಡುವಂಥ ಸೀಕ್ರೆಟ್ ಸರ್ವಿಸ್ ಫಂಡ್ ಅಂತ ಇತ್ತು, ರಿವಾರ್ಡ್ ಕೊಡುವಂಥ ಪದ್ಧತಿ ಕೂಡ ಇತ್ತು. ಅದನ್ನು ಒಳ್ಳೆದಕ್ಕೆ ಉಪಯೋಗ ಮಾಡ್ತಿದ್ರು. ಈಗ ಈ ಮಾಹಿತಿಯನ್ನು ದುರುಪಯೋಗ ಮಾಡ್ತಾರೆ. ಉಂಟಾ ಅಲ್ಲಿ ಸಿಂಗಲ್ ಲೇಟ್ ಹೋಗುವುದು, ಅವ್ರನ್ನ ಮಾಮೂಲಿ ಫಿಕ್ಸ್ ಮಾಡುವುದು, ವೇಷಾಟಿಗೆ ಉಂಟಾ, ಇಲ್ಲಿ ಉಂಟಾ ಹೋಗುವ ನೀವು ಕರಿ ಒಂದು ಮತ್ತೆ ಅವ್ರ ಈ ರೀತಿ ಕಂಪ್ಲೀಟ್ ಸಿಸ್ಟಮ್ ನಮ್ಮ ವ್ಯವಸ್ಥೆ ಕುಸಿತವಾಗಿದೆ. ವ್ಯವಸ್ಥೆಯ ಸಿಸ್ಟಮ್ ಫೇಲ್ಯೂರ್ ಅಂತ ಹೇಳಬೇಕು ಇದಕ್ಕೆ. ಇದು ಮಾತ್ರ ಅಲ್ಲ, ಪ್ರತಿಯೊಂದಕ್ಕೂ ಕೂಡ ಇದು ಪೊಲೀಸರದ್ದು ಮಾತ್ರ, ಇದಕ್ಕೆ ಪಾಲಿಟಿಷಿಯನ್ಸ್ ಕೂಡ ಪಾಲಿಟಿಷಿಯನ್ಸ್ ನಮ್ಮ ಸೌತ್ ಕೆನರಾ ಪಾಲಿಟಿಷಿಯನ್ಸ್ ಕಂಪೇರ್ ಮಾಡಿದ್ರೆ ನಿಮಗೆ ಅಲ್ಲೆಲ್ಲ ನೋಡಿದ್ರೆ ಏನಿಲ್ಲ, ಝೀರೋ ಇನ್ವಾಲ್ವ್ಮೆಂಟ್ ಆಫ್ ಆಲ್ ದೀಸ್ ಅಂಡರ್ ಡೀಲಿಂಗ್ಸ್. ಬಟ್ ಅಲ್ಲಿ ಪ್ರತಿಯೊಂದು ಮಡ್ಕಾದಾರಿಗಳು, ಪ್ರತಿಯೊಂದು ಗ್ಯಾಂಬ್ಲಿಂಗ್ ಹೌಸ್ಗಳು, ಪ್ರಾಸ್ಟಿಟ್ಯೂಷನ್ ನಡೆಸುವಂಥ ಬ್ರಾತಲ್ಗಳು, ಸರಾಯಿ ಅಡ್ಡೆಗಳು ಮ್ಯಾನೇಜ್ಡ್ ಬೈ ಪಾಲಿಟಿಷಿಯನ್ಸ್ ಅಥವಾ ಅವರ ಚೇಲಗಳು. ನಿಮಗೆ ಬಳ್ಳಾರಿ ಕೇಳಿರ್ಬೋದು ಯಾವ ರೀತಿ ರಿಪಬ್ಲಿಕ್ ನಡೆಸ್ತಾ ಇದ್ರು ಅಂತ ಹೇಳಿ. ಆ ರೀತಿ ಅಲ್ಲಿ ಎಲ್ಲ ಕೂಡ ಇವತ್ತು ಕೂಡ ನಿನ್ನೆ ಇಲ್ಲಿ ಕೊಪ್ಪಳದ ಹತ್ರ ನಾನು ಕೆಲಸ ಮಾಡಿದೆ, ಕನಗಿರಿಯ ಜ್ಯೂರಿಡಿಕ್ಷನ್ನಲ್ಲಿ ಹುಲಿಹೈದರ ವಿಲೇಜಿನಲ್ಲಿ ಒಬ್ಬನಿಗೆ ಹೊಡೆದು ಕೊಂದು ಬಿಟ್ರಲ್ಲ, ಇದೆಲ್ಲ ಅಲ್ಲಿ ನಡೀತು ಅಂತ ಅಲ್ಲಿ. ಐ ವರ್ಕ್ ಇನ್ ದಟ್ ಕನಗಿರಿ. ಮುನೀರ್ ಅವರೇ, ಬಹುಶಃ ಈ ಒಂದು ದಂಧೆ ನಡೀತಾ ಇರೋದರ ಬಗ್ಗೆ ವಿಜಯಲಕ್ಷ್ಮಿ ಶಿಬರೂರ್ ಅವರು ಸ್ಪೆಷಲ್ ಪ್ರೋಗ್ರಾಮ್ ಮಾಡಿದ ನಂತರ ಸರ್ಕಾರಕ್ಕೆ ಗೊತ್ತಾಗಬೇಕಾದದ್ದು, ಅಥವಾ ಆಡಳಿತ ನಡೆಸುವಂತ ಸರ್ಕಾರ ಏನು ಮಾಡ್ತಾ ಇತ್ತು ಅನ್ನುವಂತ ಪ್ರಶ್ನೆ ಉದ್ಭವ ಆಗೋದಿಲ್ವಾ? ನೋಡಿ, ಗೃಹ ಇಲಾಖೆಗೆ ಎಲ್ಲವೂ ಕೂಡ ಮಾಹಿತಿ ಇರ್ತದೆ. ಯಾಕೆಂದ್ರೆ ಗುಪ್ತಚರ ಇಲಾಖೆ ಅನ್ನುವಂಥದ್ದು ಒಂದು ಸಪ್ರೇಟ್ ಇದೆ. ಅದಕ್ಕೆ ಬೇಕಾದಂತ ಅದಕ್ಕೂ IGP DGP ರ್ಯಾಂಕಿನ ಅಧಿಕಾರಿಗಳು ಇರ್ತಾರೆ. ಅವರಿಗೆಲ್ಲರೂ ಕೂಡ, ಅದು ಕೂಡ ಬೆಂಗಳೂರಿನಂತ ರಾಜಧಾನಿಗಳಲ್ಲಿ ಏನ್ ನಡೀತಾ ಎನ್ನುವಂಥದ್ದು ಪಕ್ಕಾ ಮಾಹಿತಿಗಳಿರ್ತದೆ. ಅಂದ್ರೆ ಏನಾಗಿದೆ ಅಂತ ಕೇಳಿದ್ರೆ, ಇದೊಂಥರ ನಮ್ಗೆ ಚಕ್ರವ್ಯೂಹ ತರ ಇದೆ. ಇದು ಎಲ್ಲಿ ಭೇದಿಸೋದು ಕಷ್ಟ. ಒಂದಕ್ಕೊಂದು ಒಬ್ರಿಗೆ ಅಧಿಕಾರಿಗಳು ಲಿಂಕ್ ಆಗಿರ್ತಾರೆ. ಈಗ ನಮ್ಗೆ ಇರುವಂತ ಮಾಹಿತಿ ಪ್ರಕಾರ ಅಲೋಕ್ ಕುಮಾರ್ಗೆ ಯಾರು ಪರಿಚಯ ಮಾಡಿಕೊಟ್ಟದ ಅಂದ್ರೆ ಶಂಕರ್ ಬಿದ್ರಿ. ಶಂಕರ್ ಬಿದ್ರಿ ಯಾವ ಮಟ್ಟದ ಅಧಿಕಾರಿ ಆಗಿದ್ರು ಅಂತ ನಿಮ್ಗೆ ಗೊತ್ತಿದೆ, ಪೊಲೀಸ್ ಮಹಾನಿರ್ದೇಶಕರು ಅಲ್ಲಿವರೆಗೆ ಹೋದವರು. ಆದ್ರಿಂದಾಗಿ ಇದೆಲ್ಲವೂ ಕೂಡ ಗೊತ್ತಿಲ್ಲದೆ ನಡೆಯುವಂತದ್ದೇನೆಲ್ಲ ಎಲ್ಲೋ ಮಾಹಿತಿ ಇರ್ತದೆ. ಈಗ ಅಲ್ಲಿ ಈ ಮಟ್ಕ ಮತ್ತೆ ಈ ಸಿಂಗಲ್ ನಂಬರ್ ಆಡ್ತಾ ಇದ್ದವರಿಗೆ ಬೆಳಿಗ್ಗೆ ಬಂದ್ರೆ ರಾತ್ರಿವರೆಗೆ ಅಲ್ಲೇ ಇರ್ತಾರೆ. ಗೃಹ ಸಚಿವರ ವೈಫಲ್ಯ ಕಾಣಿಸ್ತಾ ಇಲ್ವ ಮುನೀರ್ ಅವ್ರೆ? ಅಂದ್ರೆ ಒಂದು ಇಲಾಖೆಯ ಬಗ್ಗೆ, ಗುಪ್ತಚರ ಇಲಾಖೆ ಅನ್ನುವಂಥದ್ದು ರಿಪೋರ್ಟ್ ಕೊಡ್ತಾ ಇಲ್ಲ. ಗೃಹ ಸಚಿವರಿಗೆ ಗೊತ್ತೇ ಇರಲಿಲ್ಲ, ಈ ವಿಚಾರ ಗೊತ್ತೇ ಇಲ್ಲದೆ ನಡೀತಾ ಇದೆ ಅಂತ ಹೇಳ್ಬೋದು. ಖಂಡಿತವಾಗಿಯೂ ಕರ್ನಾಟಕ ಈಗಿನ ಸರ್ಕಾರದಲ್ಲಿ ಅತಿ ವೈಫಲ್ಯಕ್ಕೀಡಾಗಿರುವಂತ ಒಂದು ಇಲಾಖೆ ಇದ್ರೆ, ಮಂತ್ರಿ ಇದ್ರೆ, ಅದು ತಮ್ಮ ಇಲಾಖೆಯ 7 ಜನ IPS ಆಫೀಸರ್ ಒಂದು ದಂಧೆಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದು ಗೃಹ ಸಚಿವರಿಗೆ ಗೊತ್ತಿಲ್ಲ. ಅವರಿಗೊಬ್ರು ಇವರಿದ್ದಾರೆ, ಸಲಹೆಗಾರರಿದ್ದಾರೆ, ಅವರು ಪೊಲೀಸ್ ಅಧಿಕಾರಿಯಾಗಿದ್ದ ಗೊತ್ತೇ ಇಲ್ಲ ಅನ್ನೋದನ್ನು ನಂಬಬಹುದಾ? ಬಹುಶಃ ಅವ್ರು ಗೃಹ ಸಚಿವರಿಗೆ ಸಲಹೆ ಕೊಡೋದಿಲ್ಲ. ಅವ್ರು ಏನಿದ್ರು ಮುಖ್ಯಮಂತ್ರಿಗೆ ಸಲಹೆ ಕೊಡ್ತಾರೆ. ಯಾಕಂದ್ರೆ ಈ ಬೆರ್ಚಪ್ಪ ಅಂತ ನಿಲ್ಲಿಸ್ತಾರಲ್ಲ ನಮ್ಮಲ್ಲಿ, ಆ ರೀತಿಯಲ್ಲಿ ಗೃಹ ಸಚಿವ ಸುಮ್ಮನೆ ಹೆಸರಿಗಿದ್ದಾರೆ. ಅಂತದ್ದೊಂದು ಲಾ ಅಂಡ್ ಆರ್ಡರ್ ಮೈಂಟೈನ್ ಮಾಡುವ ಯಾವ ಕೆಪಾಸಿಟಿ ಕೂಡ ಆ ಮನುಷ್ಯನಿಗಿಲ್ಲ. ಅದೆಲ್ಲ ಬೇರೆ ಇದ್ರಲ್ಲಿ ನೋಡಿದೀವಿ. ಇದು ಬಹುಶಃ ಗೃಹ ಸಚಿವ, ಇವರ ಗೃಹ ಇಲಾಖೆ ಒಬ್ರು ಇದಾರಲ್ಲ ಸಲಹೆಗಾರರು, ಬಹುಶಃ ಅವರು ಮುಖ್ಯಮಂತ್ರಿ ಕಿವಿಯಲ್ಲಿ ಏನಾದ್ರು ಹೇಳಿದ ಕಾರಣ, ಇದು ಸಮಸ್ಯೆ ಇದೆ ಅಂತ ಹೇಳಿದ ಕಾರಣಕ್ಕೆ ಮುಖ್ಯಮಂತ್ರಿ ಇಂಟ್ರೆಸ್ಟ್ ಅಲ್ಲಿ ಇದಾಗಿರೋದು. ಗೃಹ ಇಲಾಖೆ ಎಲ್ಲಾ ಗೊತ್ತಿದೆ, ಆದ್ರೆ ಗೃಹ ಇಲಾಖೆಯನ್ನು ನಿರ್ವಹಿಸಲಿಕ್ಕೆ ಅವ್ರು ಹೋಗೋದಿಲ್ಲ. ಅಧಿಕಾರಿಗಳೇ ಗೃಹ ಇಲಾಖೆಯನ್ನು ನಿರ್ವಹಿಸ್ತಾ ಇದ್ದಾರೆ ಈಗ. ಅದರಿಂದಾಗಿ ಈ ಅಲೋಕ್ ಕುಮಾರ್ ಕೂಡ ಎಲ್ಲಾ ಸರ್ಕಾರ ಇದ್ದಾಗಲೂ ಆಯಕಟ್ಟಿನ ಸ್ಥಳದಲ್ಲೇ ಇದ್ರು. ಆಂಟಿ ನಕ್ಸಲ್ ಫೋರ್ಸ್ ಬಂದ್ರು, ಅವಾಗ ಆಂಟಿ ನಕ್ಸಲ್ ಫೋರ್ಸ್ ಬಹಳ ಹಾಟ್ ಇತ್ತು. ಮತ್ತ ಇದು ಆಂಟಿ ಟೆರರಿಸ್ಟ್ ಫೋರ್ಸ್ ಅಲ್ಲಿ ಇದ್ರು, ಆವಾಗ್ಲೂ ಕೂಡ ಅದಕ್ಕೆ ತೀರಾ ಒಂದು ಮಹತ್ವ ಇತ್ತು. ಈ ರೀತಿಯ ಬ್ಯಾಂಗ್ಳೂರಿನಲ್ಲಿ ಆ ರೀತಿಯ ಸ್ಪೆಷಲ್ ಫೋರ್ಸ್ಗಳಿಗೆ ಅವರು ಇದ್ದದ್ದು ಬಿಟ್ರೆ ಬಾಕಿ ಹೆಚ್ಚಿನ ಸಂದರ್ಭದಲ್ಲಿ ಅವರು ಬೆಂಗಳೂರಿನಲ್ಲೇ ಇದ್ರು. ಇದನ್ನ ತೋರಿಸಿದ್ರೆ ಸರ್ಕಾರಕ್ಕೆ ಸಂಪೂರ್ಣವಾಗಿ ಸರ್ಕಾರದ ಸಂಬಂಧಪಟ್ಟ ಆಯಕಟ್ಟಿನ ಜಾಗ ಎಲ್ರಿಗೂ ಗೊತ್ತಿದೆ. ಎಷ್ಟು ಅಂದ್ರೆ ಈ ಲಾಟ್ರಿ ಆಡೋದಂದ್ರೆ ತಮಾಷೆ ಅಲ್ಲ, 100 ಗಟ್ಟಲೆ ಜನ ಆಡ್ತಾರೆ ಅದನ್ನ. ಅವರೆಲ್ಲ ಬಂದು ಅಲ್ಲಿ ಕೂತು ಅವರಿಗೆಲ್ಲ ಊಟದ ವ್ಯವಸ್ಥೆ, ಚಹಾ ತಿಂಡಿ ಎಲ್ಲ ಫ್ರೀಯಾಗಿ ಕಿಂಗ್ ಪಿನ್ಗಳು ಆಟ ಆಡಿಸುವವರು ಫ್ರೀಯಾಗಿ ಕೊಡೋದು. ಇದೆಲ್ಲ ಅಷ್ಟು ಜನ ಆಡ್ತಾ ಇರೋದ್ರ ಗೊತ್ತಿಲ್ಲ ಅನ್ನುವಂಥದ್ದು
ಯಾರು ನಂಬಲಿಕ್ಕೆ ಸಾಧ್ಯ ಇಲ್ಲ. ಯಾರು ಇದಿಲ್ಲೇನು ಅಂತ ಕೇಳಿದ್ರೆ ಒಬ್ಬ ಹೊಸ ಅಧಿಕಾರಿ ವಿಜಯಲಕ್ಷ್ಮಿ ಶಿಬರೂರು ಅವರು ಮಾಡಿರುವಂತ ಕಾರ್ಯಕ್ರಮದ ಕಾರಣದಿಂದಾಗಿ ಇದು ಹೊರಗೆ ಬಂತು. ಟಿವಿಯಲ್ಲಿ ವಿಜಯಲಕ್ಷ್ಮಿ ಶಿಬರೂರು ಅವರು ಒಳ್ಳೆ ಕೆಲಸ ಮಾಡಿದ್ರು. ಟಿವಿಯಲ್ಲಿ ತೋರಿಸಿದ ಕಾರಣ ಸರ್ಕಾರಕ್ಕೆ ಮುಜುಗರ ಆಯ್ತು. ಸರ್ಕಾರಕ್ಕೆ ಮುಜುಗರ ಆಯ್ತು ಅಂತ ಅಂದ ತಕ್ಷಣ ಮುಖ್ಯಮಂತ್ರಿ ಸ್ವಲ್ಪ ಅಲರ್ಟ್ ಆದ್ರು. ನನ್ನ ಮೂಗಿನ ಕೆಳಗಡೆ ಇದೆಲ್ಲ ಬೆಂಗಳೂರಿನಲ್ಲಿ ನಡೀತಾ ಇದೆ, ಏನ್ ಕತೆ ಅಂತ ಹೇಳಿ ಅವ್ರು ಸ್ವಲ್ಪ ವಿಚಾರಣೆ ಮಾಡಿದಾಗ ಸಿಐಡಿಗೆ ಹೋಯ್ತು. ಸಿಐಡಿಗೆ ಹೋದ ನಂತರವೂ ಕೂಡ ಏನಾಯ್ತು ಅಂತ ಕೇಳಿದ್ರೆ ಮಾಧ್ಯಮಗಳ ಮಂದಿಯನ್ನ ನಾವು ಅಭಿನಂದಿಸಲೇಬೇಕು. ಪ್ರಜಾವಾಣಿ ಅಂತ ಪತ್ರಿಕೆ, ವಿಜಯ ಕರ್ನಾಟಕ ಅಂತ ಪತ್ರಿಕೆ ಸಿಐಡಿ ಒಳಗಡೆ ತನಿಖೆ ಮಾಡಿದ್ದು ಎಲ್ಲವೂ ಸೋರಿಕೆ ಇದೆ. ಪೊಲೀಸ್ ಇಲಾಖೆ ಒಳಗಡೆ ಕೂಡ ಯಾಕೆ ಸೋರಿಕೆ ಆಗ್ತದೆ ಅಂದ್ರೆ ಅಲ್ಲಿ ಕೂಡ ಕಾಂಪಿಟ್ ಇದೆ. ಎಲ್ಲವೂ ಮುಚ್ಚಾಗ್ತಾ ಇದ್ದಾನೆ, ತನಗೆ ಕಾಂಪಿಟರ್ ಆಗುವಂತ ಅಧಿಕಾರಿ ಮುಚ್ಚಾಗ್ತಾ ಇದ್ದಾನೆ ಅಂದಾಗ ಇನ್ನೊಬ್ಬ ಅಧಿಕಾರಿ ಯಾವ್ದನ್ನ ಸೋರಿಕೆ ಮಾಡ್ತಾನೆ. ಈ ಸೋರಿಕೆಯ ಭಾಗವಾಗಿ ಇದು ಮಾಧ್ಯಮಗಳಲ್ಲಿ ಬಂದಿದೆ. ಅವನ ಎಂತ ಹೆಸರು ಜಾನ್ ಪಾರಿರಾಜನ್. ಅವನಿಗೂ ಅಲೋಕ್ ಕುಮಾರಿಗೂ ಅತ್ಯಾಪ್ತ ಸಂಬಂಧ ಇತ್ತು ಅನ್ನುವಂಥದ್ದು ತನಿಖೆಯಲ್ಲಿ ಬಾಯಿ ಬಿಟ್ಟಿದ್ದಾನೆ ಅನ್ನುವಂಥದ್ದು ಮೀಡಿಯಾಗೆ ಸೋರಿಕೆ ಆಗಿದೆ. ಮೀಡಿಯಾಗೆ ಸೋರಿಕೆ ಆದ್ಮೇಲೆ ಮತ್ತೆ ಅವನನ್ನ ರಕ್ಷಣೆ ಮಾಡುವಂತ ಪರಿಸ್ಥಿತಿಯಲ್ಲಿ ಯಾರು ಇರಲಿಲ್ಲ. ಎಸ್ ಸರ್, ಅಂದ್ರೆ ಇಲ್ಲಿ ಒಂದು ವಿಚಾರ, ಗೃಹ ಸಚಿವಾಲಯ, ಗೃಹ ಇಲಾಖೆ ಏನಿದೆ ರಾಜ್ಯದ್ದು, ಗೃಹ ಸಚಿವರಿದ್ದಾರೆ, ಅವರಿಗೊಬ್ಬರು ಆಪ್ತ ಸಲಹೆಗಾರರಿದ್ದಾರೆ, ಸಲಹೆಗಾರರು, ಅದು ಕೆಂಪಯ್ಯ ಅವರು ಪೊಲೀಸ್ ಅಧಿಕಾರಿ ಆಗಿದ್ದಂಥವ್ರು. ಸೊ ಇವರಿಗೆ ಗೊತ್ತೇ ಇಲ್ಲದೆ ಈ ದಂಧೆ ನಡೀತಾ ಇದೆ ಅನ್ನೋದನ್ನು ಒಪ್ಪಬಹುದಾ? ನೋಡಿ, ಇವರು ಆಗಲೇ ಹೇಳಿದಾಗೆ ಅಂದ್ರೆ ದಂಧೆ ನಡೆಯೋದು ಒಂದು ವಿಚಾರ, ಅಂದ್ರೆ ಹಿರಿಯ ಅಧಿಕಾರಿಗಳೇ ಇನ್ವಾಲ್ವ್ ಆಗಿದ್ದಾರೆ. ಸ್ವಲ್ಪ ಬ್ಯಾಕ್ ಗ್ರೌಂಡ್ ಹೇಳ್ತೇನೆ. ಈ ಪೊಲೀಸ್ ಇಲಾಖೆಯಲ್ಲಿ ಕೂಡ ಉನ್ನತ ಅಧಿಕಾರಿಗಳ ನಡುವೆ IPS ನಡುವೆ ಎರಡು ಪಂಗಡ ಇದೆ, 2-3 ಐತೆ. ಮೊದಲು ನಾರ್ತ್ ಸೌತ್ ಅಂತ ಇತ್ತು, ಈ ರೀತಿ ಇರ್ತದೆ, ಅಥವಾ ಒಬ್ಬ ಗೆಲಸ್ ಎಂಬುದು ಇದ್ದೇ ಇರ್ತದೆ, ಇನ್ನಂತೆಲ್ಲ. ಈಗ ಇವರು ಹೇಳಿದಾಗೆ ಗೃಹ ಮಂತ್ರಿ ನನ್ನ ಲೆಕ್ಕದಲ್ಲಿ ಬರೀ ನಾಮಕಾವಸ್ತೆ ಇದ್ದಾರೆ. ಈಗ ಕಂಪ್ಲೀಟ್ ಕಂಟ್ರೋಲ್ ಸಲಹೆಗಾರ ಮಿಸ್ಟರ್ ಕೆಂಪಯ್ಯನವರಿಂದ ಯಾವುದೇ ಡೈರೆಕ್ಟ್ ಮಾಹಿತಿ ಗೃಹ ಮಂತ್ರಿಗೆ ಹೋಗುವುದಿಲ್ಲ. ಸೆಲ್ಡಮ್ ಇಟ್ ಗೋಸ್ ಟು ಹೋಮ್ ಮಿನಿಸ್ಟರ್, ಡೈರೆಕ್ಟ್ CM-ಗೆ ಲಿಂಕ್ ಇದೆ. ಮೇಲೆ ಕೆಂಪಯ್ಯನವರಿಗೂ ಬಿದ್ರಿ ಸಾಹೇಬರಿಗೂ ಹಾವು ಮುಂಗುಸಿದ್ದಾಗೆ. ಪಾಲಿಟಿಕ್ಸ್ ಗೊತ್ತಿರಬೇಕು ನಿಮಗೆ. ಯಾವಾಗ ಶಂಕರ ಬಿದ್ರಿ ಕಾಂಗ್ರೆಸ್ ಟಿಕೆಟ್ ಕಾಂಗ್ರೆಸ್ ಸಹಿ ಮಾಡಿದ ಕೂಡ ಅವರನ್ನು ದೂರ ಮಾಡಲಿಕ್ಕೆ ಮೇನ್ ಕಾರಣನೇ ಕೆಂಪಯ್ಯ. ಇದು ಬಂದ್ರೆ ಯಾಕಂದ್ರೆ ಇಬ್ಬರು ಕೂಡ ಮೋಸ್ಟ್ ಇಂಟೆಲಿಜೆನ್ಸ್ ಬ್ರೈನ್ ಅಂಡ್ ಮೋಸ್ಟ್ ಡೈರಿಂಗ್ ಬೇರೆ ಇದು ಹೇಳುದಿಲ್ಲ, ಡೈರಿಂಗ್ ಡ್ಯಾಶಿಂಗ್ ಎಲ್ಲ ಇದೆ. ಬಿದ್ರಿ ಅವ್ರದ್ದು ನಿಜವಾಗಿ ಬಿದ್ರಿಯ ತಲೆ ಒಳಗೆ ಒಂದು ಕಂಪ್ಯೂಟರ್ ಚಿಪ್ಪಿದೆ ಅಂತ ಹೇಳ್ಬೋದು. ಅಷ್ಟು ಮೆಮೊರಿ ಪವರ್ ಅಂಡ್ ಇದಿದೆ ಅವರಿಗೆ. ಇವರು ಹಾಗೆ ಇದೆ, ಡ್ಯಾಶಿಂಗ್ ಇದೆ. ಈವನ್ ರಾಜೀವ್ ಗಾಂಧಿ ತೇರು ನಡೆಯುವ ಕೂಡದಲ್ಲಿ ಅವರಿಬ್ಬರ ಮಾಡೋದು ಸ್ವಲ್ಪ ಒಳಗೊಳಗೆ ಇದಾಯ್ತು. ಸೊ ಒಬ್ಬರನ್ನೊಬ್ಬರು ಮುಗಿಸ್ಲಿಕ್ಕೆ ಆಯ್ತಾ ಇದ್ರು, ಇಲ್ಲ ಅಂತಲ್ಲ. ಕೆಂಪಯ್ಯನವರಿಗೆ ಗೊತ್ತಾಗೋದಿಲ್ವಾ? ಕೆಂಪಯ್ಯ DGP ಆಗಿ ರಿಟೈರ್ಡ್ ಮಾಡಿಲ್ಲ ಆದರೂ ಈ ದಂಧೆ ನಡೆದು ಈಗ ಇದರಲ್ಲಿ ಬಂದ ಮೇಲೆ ಗೊತ್ತಾಯ್ತು. ಅವರಿಗೆ ಸೆಟಪ್ ಇಲ್ವಾ? ಅವ್ರ ಶಿಷ್ಯರಿಲ್ವಾ? ಎಲ್ಲರ ಕಡೆ ಶಿಷ್ಯರಿದ್ದಾರೆ. ಏಕೆ ಈ ಬಗ್ಗೆ, ಈ ದಂಧೆ ಬಗ್ಗೆ ಮೊದಲು ಇನ್ಫಾರ್ಮೇಶನ್ ಸಿಗಲಿಲ್ಲ? ಅದು ದಂಧೆ ಒಂದು ಸರ್, ದಂಧೆಯ ಜೊತೆಗೆ ಅವರ ಇಲಾಖೆಯ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಅನ್ನುವಂತ ಮಾಹಿತಿ ಇರದೇ ಇರಬಹುದು. ಅದೇ ಹೇಳ್ತೇನೆ ನಾನು, ಏಕೆ ಸಿಗ್ಲಿಲ್ಲ? ಕೆಂಪಯ್ಯನವರಿಗೆ ಸಿಗಬೇಕಾಗಿತ್ತಲ್ಲ, ಬಾಕಿದವರು ಸಿಗದಿದ್ದರೆ. ಅವರ ಶಿಷ್ಯರು ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಇಲ್ವಾ? ಈ ಪ್ರಜಾವಾಣಿ ಅಥವಾ ಈ ಸುವರ್ಣ ನ್ಯೂಸ್ ಬಂದ ಮೇಲೆ ಅಷ್ಟೇ ಗೊತ್ತಾಗಬೇಕಾ? ಮೊದಲೇ ಗೊತ್ತಾಗಬಾರ್ದಿತ್ತಾ? ಯಾವಾಗ ಇದು ಎಕ್ಸ್ಪೋಸ್ ಆಯ್ತು ಆಗ ಮಾತ್ರ ಏಕೆ ಗವರ್ಮೆಂಟ್ ಎಚ್ಚೆತ್ತುಕೊಂಡು ಕೆಲಸ ಮಾಡಬೇಕು? ಮೊದಲು ಏಕೆ ಮಾಡಲಿಲ್ಲ? ಏಕೆ ಇನ್ಫಾರ್ಮೇಶನ್ ಗಲಾಟೆ ಮಾಡಲಿಲ್ಲ? ಇನ್ನೊಂದು ನಾನು ಹೇಳ್ತೇನೆ, ಇವರು ಹೇಳಿದಾಗೆ ಕ್ರೋಸ್ ಮಲ್ಟಿ ಕ್ರೋಸ್ ರುಪೀಸ್ ಇನ್ವಾಲ್ವ್ ಆಗ್ತಾ ಇದೆ. ಅರ್ಧ ಗಂಟೆ 500 ಕೋಟಿ. ಹೌದು, ಅಲ್ಲ, ಅರ್ಧ ಗಂಟೆ ಸಿಂಗಲ್ ಲಾಟರಿ ರಿಸಲ್ಟ್ ಹೋಗ್ತಾ ಇದೆ ಅಂತೆ. ಎವ್ರಿ half an hour ಬಿಡುವಿಲ್ಲದೆ ರೌಂಡ್ ದ ಕ್ಲಾಕ್ ಒಂದು ನೆಟ್ ವೆಬ್ಸೈಟ್ ಅವ್ರದ್ದು ವೆಬ್ಸೈಟ್ ಅಥವಾ ಆನ್ಲೈನ್ ಆಡ್ತಾ ಇರ್ತಾರೆ. ಅರ್ಧ ಗಂಟೆಗೊಮ್ಮೆ ಇದು ಆಟ ಹೋಗ್ತಾ ಲಕ್ಷ ಬೆಟ್ ಮಾಡೋದು 100, 200, 1000 ಇರ್ಬೋದು. ಬಟ್ ಜಸ್ಟ್ ಇಮ್ಯಾಜಿನ್ ಲ್ಯಾಕ್ಸ್ ಪೀಪಲ್ ಹಾಫ್ ಅನ್ ಅವರಿಗೆ ಆಡ್ತಾ ಇಷ್ಟು ಹೋದ್ರೆ ಎಷ್ಟು ಸಂಖ್ಯೆ ಎಷ್ಟಿರ್ಬೋದು? ಇದು ಅವ್ರು ಹೇಳಿದ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಅಲ್ಲಿನೇ, ಎವ್ರಿಥಿಂಗ್ ಅವರ ಇದರಲ್ಲಿ ನಡೀತಾ ಉಂಟು. ಎಸ್ ಮುನೀರ್ ಅವರೇ, ಬಹುಶಃ ಈ ಒಂದು ಹಗರಣ ಹೊರಗೆ ಬಂದಿದೆ, ಅಧಿಕಾರಿಗಳು ಅದರಲ್ಲಿ ತಪ್ಪಿತಸ್ಥರು ಅನ್ನುವಂಥದ್ದು, ಅದು ಇನ್ನೇನೋ ಡಿಸೈಡ್ ಆಗೋದಕ್ಕೆ ಈಗ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಇದು ಸರ್ಕಾರದ ಆಸಕ್ತಿಯಿಂದ ಹೊರಗೆ ಬಂದ ಹಗರಣವೋ ಅಥವಾ ಮಾಧ್ಯಮಗಳಾಗಿರಬಹುದು ಬೇರೆ ಕಾರಣಕ್ಕಾಗಿ ಅಧಿಕಾರಿಗಳ ಒಳಗಿನ ಜಗಳದ ಕಾರಣಕ್ಕಾಗಿ ಹೊರಗೆ ಬಂದ ಹಗರಣವೋ? ಏನ್ ಅನ್ಸುತ್ತೆ ನೋಡ್ಬೇಕಾದ್ರೆ? ಬಹುಶಃ ಇದೆಲ್ಲರ ಮಿಶ್ರಣ ಅದು. ಯಾಕೆಂದ್ರೆ ಈಗ ನಮ್ಗೆ ಗೃಹ ಸಚಿವರ ಮತ್ತು ಇನ್ನು ಕೆಲವು ಮಂತ್ರಿಗಳ ಬಗ್ಗೆ ಸ್ವಲ್ಪ ಕೂಡ ಇಲ್ಲ, ಎಲ್ಲಾ ಸರ್ಕಾರ ಬಂದು ಇರೋ ರೀತಿಯಲ್ಲಿ ಅವರು ಇದ್ದಾರೆ. ಆದ್ರೆ ಸಿದ್ದರಾಮಯ್ಯ ಸ್ವಲ್ಪ ಡಿಫ್ರೆಂಟ್. ಅವರಿಗೆ ನನ್ನ ಅವಧಿಯಲ್ಲಿ ಸ್ವಲ್ಪ ನಾನೇನೋ ಮಾಡಿದೀನಿ ಅನ್ನುವಂಥದ್ದನ್ನು ತೋರಿಸ್ಬೇಕು ಅಂತ ಇದೆ. ಯಾಕೆಂದ್ರೆ ಸಾಹಿತಿಗಳು, ಬುದ್ಧಿಜೀವಿಗಳೆಲ್ಲರೂ ಅವರಿಗೆ ಆಪ್ತರು, ಬೇರೆಯವ್ರ ತರ ಅವ್ರಿಗೆ ಇರ್ಲಿಕ್ಕೆ ಆಗಲ್ಲ, ತೋರಿಸ್ಬೇಕಾಗತ್ತೆ. ಅವರಿಗೆ ಆಸಕ್ತಿ ಇತ್ತು ಇದನ್ನ ಏನಾದ್ರೂ ಮಾಡ್ಬೇಕು ಅಂತ. ಅವರಿಗೆ ಬಹುಶಃ ಇದು ಸುವರ್ಣದಲ್ಲಿ ವಿಜಯಲಕ್ಷ್ಮಿ ಶಿಬಿರ ತೋರಿಸಿದಾಗಲೇ ಅನಿಸಿದೆ. ಮತ್ತೆ ಆ ಸಂದರ್ಭದಲ್ಲಿ
ಈ ಇಲಾಖೆ ಒಳಗೆ ಇಡುವಂತ ಮೇಲಾಟ ಏನಿದೆ ಅದು ವರ್ಕೌಟ್ ಆಗಿದೆ. ಅಂದ್ರೆ ಒಂದು ವರದಿ ಹೇಳ್ತಾ ಇದೆ, ಒಳಗಿರುವಂತ ಕೆಲ ಜಗಳಗಳ ಕಾರಣಕ್ಕಾಗಿ ಇದು ಹೊರಗೆ ಬಂದ ಜಗಳಗಳ ಕಾರಣಕ್ಕಾದ್ರೂ ಹೊರ ಬಂತಲ್ಲ, ನಾವು ಜನ ಅದಕ್ಕಾಗಿ ಕೈ ಮುಗಿಬೇಕು ಹೊರ ತಂದವರಿಗೆ. ಅದು ಯಾವುದೇ ಕಾರಣಕ್ಕಾಗಿರ್ಲಿ, ಇದು ಈಗ ಅಲ್ಲಿಗೆ ನಿಲ್ಬಾರ್ದು. ಈಗ ಜವಾಬ್ದಾರಿ ಜನರದ್ದು. ವಿರೋಧ ಪಕ್ಷದವರು ಈಗ ಸುಮ್ನೆ ಸಿಬಿಐ ಕೊಡ್ಬೇಕು ಅಂತ ಅದಲ್ಲ, ಅದರಿಂದ ಏನಾಗಲ್ಲ. ಸುಮ್ನೆ ನಾವು ಸಿಬಿಐ ಎಲ್ಲವನ್ನು ಕೊಡ್ತಾ ಹೋದ್ರೆ ಮತ್ತೆ ಕರ್ನಾಟಕ ಪೊಲೀಸರು ಏನ್ ಮಾಡೋದು ಅನ್ನುವಂತ ಪ್ರಶ್ನೆ ಇರ್ತದೆ. ಕರ್ನಾಟಕದಲ್ಲಿ ವಿಶೇಷವಾದಂತಹ ಒಂದು ತನಿಖಾ ತಂಡವನ್ನು ನೇಮಿಸಲಿ. ಬೇಕಾದಷ್ಟು ಅಧಿಕಾರಿಗಳು ಇಲ್ಲಿದ್ದಾರೆ, ಎಲ್ಲಿಂದ ಹೋದವರೆ. ಪಂಕಜ್ ಕುಮಾರ್ ಠಾಕೂರ್ ಈಗ ಹಿರಿಯ ಅಧಿಕಾರಿ ಆಗಿದ್ದಾರೆ, ಅವರಿದ್ದಾರೆ. ಮತ್ತೆ ತುಂಬಾ ಜನ ನಿಮ್ಗೆ ಹುಡುಕಿದ್ರೆ ಸಿಗ್ತಾರೆ. SP ಆಗಿ ಇಲ್ಲಿದ್ದ ಸುಬ್ರಹ್ಮಣ್ಯೇಶ್ವರ ರಾವ್ ಇದ್ರು, CBIಗೆ ಹೋಗಿದ್ದಾರೆ, ಈಗ ಬಿಡಿ ಅಂತ ತುಂಬಾ ಜನ ಅಧಿಕಾರಿಗಳು ಈಗ ಪ್ರಾಮಾಣಿಕರು ಕರ್ನಾಟಕದಲ್ಲಿದ್ದಾರೆ. ಅಂತ IGP ಶ್ರೇಣಿಯ DGP ಶ್ರೇಣಿಯ ಒಬ್ಬ ಅಧಿಕಾರಿಯ ನೇತೃತ್ವದಲ್ಲಿ ಈ ತನಿಖೆ ಆಗ್ಬೇಕು. ತನಿಖೆ ಕೇವಲ ಅಲ್ಲಿಗೆ ಮಾತ್ರ ಅಲ್ಲ, ಅಲ್ಲಿ ಈಗ ಅಷ್ಟಲ್ಲಿ ಅರೆಸ್ಟ್ ಆಗಿದೆ. ಮಂಗಳೂರು, ಉಡುಪಿಯಲ್ಲಿ ಸಿಂಗಲ್ ನಂಬರ್ ನಡೀತಾ ಇದೆ. ಇದು ಇಲ್ಲಿ ಅಧಿಕಾರಿಗಳಿಗೆ ಗೊತ್ತಿಲ್ವಾ? ಖಂಡಿತ ಗೊತ್ತಿದೆ. ಅದರಿಂದ ಏನೋ ಯಾವುದೋ ಕಾರಣಕ್ಕಾಗಿ ಈಗ ಇದು ಹೊರ ಬಂದಿದೆ. ಸಿದ್ದರಾಮಯ್ಯ ಸ್ವಲ್ಪ ಇಂಟ್ರೆಸ್ಟ್ ತೋರಿಸಿಕೊಂಡು ಏನೋ ಮಾಡಿ ಅಂತ ಪೊಲೀಸರಿಗೆ ಸ್ವಲ್ಪ ಬೆನ್ನು ತಟ್ಟಿದ್ದಾರೆ. ಆದ್ರೆ ಈಗ ಅದನ್ನು ಮುಂದೆ ಕೊಯ್ಯುವ ಜವಾಬ್ದಾರಿ ಕರ್ನಾಟಕದ ಪ್ರಜ್ಞಾವಂತ ಜನರದ್ದು ಮತ್ತು ಮಾಧ್ಯಮಗಳು. ಎಸ್ ಮುನೀರ್ ಅವರು, ನಿಮ್ಮಲ್ಲಿ ಇನ್ನಷ್ಟು ಮಾತಾಡ್ತೇನೆ. ಅದಕ್ಕಿಂತ ಮೊದಲೊಂದು ಬ್ರೇಕ್ ಅನ್ನು ತೆಗೆದುಕೊಳ್ಬೇಕು. ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ತಾ ಇದ್ದೀನಿ. ಬ್ರೇಕ್ನ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ.